ಸಾಧಿಸುವ ಛಲವೊಂದಿದ್ದರೆ ಏನನ್ನೂ ಸಾಧಿಸಬಹುದು. ಕಣ್ಣಿನ ದೃಷ್ಟಿ ಮಂಜಾದ್ರೆ ಎಲ್ಲವೂ ಮುಗಿದು ಹೋಯಿತು ಎಂದು ಹಿಡಿಶಾಪ ಹಾಕುವ ಮಂದಿಯ ನಡುವೆ ಮಂಗಳೂರಿನ ದಿವ್ಯಾಂಗ ಯುವಕನೊಬ್ಬ ಚಿನ್ನದ ಪದಕ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮೊದಲ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಬನ್ನಿ ಅವರ ಸಾಧನೆ ವರದಿಯನ್ನೊಮ್ಮೆ ನೋಡೋಣ. ಪ್ರಸ್ತುತ ದಿನಗಳಲ್ಲಿ ಕಣ್ಣು ಮಂಜಾಗುತ್ತಲೇ ಬಹುತೇಕ ಮಂದಿ ಭವಿಷ್ಯದಲ್ಲಿ ತಮಗೆ ಇನ್ನೇನು ಮಾಡಲು ಆಗಲ್ಲ ಎಂದು ಕೊರಗಿ ಮೂಲೆ ಸೇರುತ್ತಾರೆ. ಆದ್ರೆ ಇಂಥವರಿಗೆಲ್ಲ ಮಾದರಿಯಾದವರು ಮಂಗಳೂರು ಹೊರವಲಯದ ಉಳ್ಳಾಲದ ಕುಂಪಲದ ಚಿತ್ರಾಂಜಲಿ ನಗರದ ನಿವಾಸಿ ಯಾದವಿ ಅವರ ಪುತ್ರ ಅನ್ವಿತ್ ಜಿ ಕುಮಾರ್. ಇವರ ಸಾಧನೆ ಚಿಕ್ಕ ಪುಟ್ಟದಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಡೆದ 40ನೇ ಘಟಿಕೋತ್ಸವದಲ್ಲಿ ದಿವ್ಯಾಂಗ ವಿದ್ಯಾರ್ಥಿ ಅನ್ವಿತ್ ಜಿ ಕುಮಾರ್ ರಾಜ್ಯಪಾಲರಿಂದ ರ್ಯಾಂಕ್ ಪಡೆದುಕೊಂಡ ವಿಜೇತರಾಗಿದ್ದಾರೆ. ದೃಷ್ಟಿ ಸಮಸ್ಯೆ ಹೊಂದಿರುವ ಅನ್ವಿತ್ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಿದ್ದು 82% ಅಂಕವನ್ನ ಪಡೆದಿದ್ದಾರೆ. ಈ ಮೂಲಕ ವಿಶ್ವವಿದ್ಯಾನಿಲಯದಲ್ಲಿ ಅತ್ಯಧಿಕ ಅಂಕ ಪಡೆದ ಮೊದಲ ವಿದ್ಯಾರ್ಥಿಯಾಗಿ ಮೊದಲ ರ್ಯಾಂಕ್ ಅನ್ನು ಕೂಡ ಪಡೆದಿದ್ದಾರೆ. ಇನ್ನು ಸಂತ ಅಲೋಷಿಯಸ್ ಕಾಲೇಜಿನ ಆಟೋನಮಸ್ ಪದವಿಯಲ್ಲೇ ಚಿನ್ನದ ಪದಕವನ್ನು ಕೂಡ ಬಾಚಿಕೊಂಡಿದ್ದಾರೆ. 6ನೇ ತರಗತಿಯಲ್ಲಿರುವಾಗಲೇ ದೃಷ್ಟಿ ಮಂದವಾಗಿತ್ತು. ಆದ್ರೆ ತಾನು ಸಾಧನೆ ಮಾಡಲು ನನಗೆ ನೆರವಾದವರು ನನ್ನ ಅಮ್ಮ ಯಾದವಿ ಎನ್ನುತ್ತಾರೆ ಅನ್ವಿತ್. ನಮಗೆ ಆ್ಯಕ್ಚುಲಿ ತುಂಬ ಟೈಮ್ ಫೀಲ್ ಆಗೋದಂದರೆ ಹೆಚ್ಚು ಏನು ಪಾಪ ಹೀಗೆ ಮತ್ತು ಖಾಲಿ ಮಾತು ಹೇಳ್ತಾರೆ ಬಿಟ್ಟರೆ ಆಪರ್ಚುನಿಟಿ ಕೊಡುವ ಸಂದರ್ಭದಲ್ಲಿ ತುಂಬ ಅವರು ಏನು ಥಿಂಕ್ ಮಾಡ್ತಾರೆ ಅಂತ ಹೇಳಿದರೆ ಇವರು ಬ್ಲೈಂಡ್, ಇವರಿಗೆ ಆಗಲಿಕ್ಕಿಲ್ಲ ಅಂಥ ಮೆಂಟಾಲಿಟಿಯ ಜನರೇ ತುಂಬ ಟೈಮ್ ಇರ್ತಾರೆ. ಸೊ ಅದು ಹೋಗಬೇಕು. ಸೊ ಎಲ್ಲರಿಗೆ ಸಹ ಒಂದು ಅರ್ಥ ಆಗಬೇಕೇನೆಂದರೆ ಡಿಸೇಬಿಲಿಟಿ ಅನ್ನೋದು ಅದು ಜಸ್ಟ್ ನಮ್ಮ ಥಿಂಕಿಂಗ್. ಸೊ ಎಲ್ಲರೂ ನಮ್ಮನ್ನು ಎಲ್ಲರ ಹಾಗೇನೆ ಅಂತ ಟ್ರೀಟ್ ಮಾಡಿ ಅದೇ ಸ್ಪೋರ್ಟಿವಲ್ಲಿ ನಮ್ಮೊಟ್ಟಿಗೆ ಬೆರೆತರೆ ಆಟೋಮೆಟಿಕಲಿ ಅವರಿಗೂ ಅರ್ಥ ಆಗ್ತದೆ ಇದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ ಅಂತ, ಮತ್ತು ಅವರಿಗೂ ಸಹ ಒಂದು ಆಪರ್ಚುನಿಟೀಸ್ಗಳನ್ನು ಕೊಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಅಂಥ ಎನ್ವೈರ್ಮೆಂಟ್ ಇರಬೇಕು. ಅಂಥ ಎನ್ವೈರ್ಮೆಂಟಲ್ಲಿ ಇಟ್ಟರೆ ಅವರು ಅರ್ಥ ಮಾಡಿಕೊಂಡು ಬೆಳೀತಾರೆ ಮತ್ತು ನಮ್ಮನ್ನು ಸಹ ಬೆಳೆಸ್ತಾರೆ ಅನ್ನೋದು ನನ್ನ ಆಶೆ. ಅನ್ವಿತ್ ಅಂದ್ರೆ ನಮ್ಗೆ ತುಂಬಾ ಪ್ರೀತಿ. ಆತನೇ ಒಂದು ಗೂಗಲ್ ಇದ್ದ ಹಾಗೆ. ಯಾವ ವಿಷಯದಲ್ಲಿ ಏನಾದ್ರೂ ನಮಗೆ ಡೌಟ್ ಇದ್ರೆ ಅವನೇ ನಮಗೆ ಹೇಳ್ತಾನೆ. ಎಲ್ಲ ವಿಷಯ ಅವನಿಗೂ ಗೊತ್ತಿದೆ. ಇನ್ನು ಅವನ ಸಾಧನೆ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಆಗಿದೆ ಎನ್ನುತ್ತಾರೆ ಅನ್ವಿತ್ ಚಿಕ್ಕಮ್ಮ. ನಮಗೆ ತುಂಬ ಸಂತೋಷ ಆಗಿದೆ. ನಮಗೊಂದು ಹಬ್ಬವೇ ಆಗಿದೆ. ಅವನು ಮತ್ತೆ BA ಗೋಲ್ಡ್ ಮೆಡಲ್ LHS ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಅದನ್ನು ತೋರಿಸ್ಕೊಂಡು ಹೇಳಿದ್ದೆವು. ಹಾಗೆ ಇದು MA ಕೂಡ ಅಂದರೆ ಡಿಸಬಿಲಿಟಿ ಒಂದು ಪ್ರಾಬ್ಲಮ್ ಅಲ್ಲ, ಅದು ನೋಡುವ ದೃಷ್ಟಿಯಲ್ಲಿರ್ತದೆ. ಅವರಿಗೆ ಒಂದು ದೃಷ್ಟಿ ಇಲ್ಲದಿರೋ ಅವರಿಗೆ ಬೇರೆ ಕಡೆಯಿಂದ ದೇವರೊಂದು ಅದಕ್ಕೆ ಅದನ್ನೊಂದು ಅಂದರೆ ಮೇಂಟೈನ್ ಮಾಡ್ತಾರೆ ದೇವರು. ಅದೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತೇಳಿ. ಇನ್ನೊಂದು ಏನಂದರೆ ಅವನು ತುಂಬ ಬ್ರೈಟ್ ಸ್ಟೂಡೆಂಟ್. ಸಣ್ಣ ಇರುವಾಗಲೇ SLC PUC ಒಳ್ಳೆ ಮಾರ್ಕ್ಸ್ ಪಡೆದಿದ್ದಾನೆ. ಮತ್ತು ಡಿಗ್ರಿಯಲ್ಲಿ ಅವನು ರ್ಯಾಂಕ್ ಹೋಲ್ಡರ್. ಮತ್ತು MA ಕೂಡ ಅದೆಲ್ಲ ನಮಗೆ ತುಂಬ ಖುಷಿಯಾಗಿದೆ. SLCವರೆಗೆ ಬ್ರೈಲ್ ಲಿಪಿಯಲ್ಲಿ ಶಿಕ್ಷಣ ಪಡೆದ ಬಳಿಕ ಸಾಮಾನ್ಯರಂತೆ ಶಿಕ್ಷಣವನ್ನ ಪಡೆದಿದ್ದಾರೆ. 10ನೇ ತರಗತಿಯಲ್ಲಿ 87%, PUCಯಲ್ಲಿ 88%, BA ಪದವಿಯಲ್ಲಿ 89 ಪಡೆದ ಅನ್ವಿತ್ ಇದೀಗ MA ಸ್ನಾತಕೋತ್ತರ ಪದವಿಯಲ್ಲಿ 82% ಅಂಕವನ್ನ ಪಡೆದಿದ್ದಾರೆ. ಕಾಲೇಜು ಉಪನ್ಯಾಸಕನಾಗಬೇಕೆಂಬ ಗುರಿ ಇಟ್ಟುಕೊಂಡಿರುವ ಅನ್ವಿತ್ PhD ಮಾಡಲು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಮೊಬೈಲ್ನಲ್ಲಿ ಮುಳುಗಿ ಕಾಲಹರಣ ಮಾಡುವ ಇಂದಿನ ಯುವಜನತೆ ನಡುವೆ ಅನ್ವಿತ್ ಜಿ ಕುಮಾರ್ ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಅವಿನಾಶ್ ಮಂಜೇಶ್ವರ, ನಮ್ಮ ಕುಳ್ಳ ನ್ಯೂಸ್ 24/7.